ನಮಸ್ಕಾರ ವೀಕ್ಷಕರೇ, ಗಾಣಿಗ ಯಾನೆ ಸಫಲಿಗರ ಸಂಘ ರಿಜಿಸ್ಟರ್ಡ್ ಪುತ್ತೂರು ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಇದೇ ಬರುವ ಮಾರ್ಚ್ 1, 2026ನೇ ಆದಿತ್ಯವಾರದಂದು ನಮ್ಮ ಪುತ್ತೂರಿನ ಕೋಟೆಚ ಹಾಲ್ನಲ್ಲಿ ನಡೆಯಲಿದೆ ಅದ್ದೂರಿ ಕಾರ್ಯಕ್ರಮ ಗಾಣಿಗ ಸಂಗಮ. ಗಾಣಿಗ ಸಂಗಮ ನಮ್ಮಯ ಹೆಮ್ಮೆಯ ಸಂಭ್ರಮ. ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಸಮಾವೇಶಕ್ಕೆ ಸಾಕ್ಷಿಯಾಗಲಿದೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗಾಣಿಗ ಸಮಾಜದ ಹೆಮ್ಮೆಯ ಪ್ರತೀಕವಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಹೋದರರಾದ ಪ್ರಹ್ಲಾದ್ ಮೋದಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸಾಂಪ್ರದಾಯಿಕ ಕಲೆ ಮತ್ತು ಬೃಹತ್ ಒಗ್ಗಟ್ಟನ್ನ ಪ್ರದರ್ಶಿಸುವ ಈ ಕಾರ್ಯಕ್ರಮದ ಸಿದ್ಧತೆ ಹೇಗೆ ನಡೀತಾ ಇದೆ ಮತ್ತು ಈ ಕಾರ್ಯಕ್ರಮದಲ್ಲಿ ವಧುವರ ಅನ್ವೇಷಣೆಯ ನೋಂದಾವಣಿಯು ಹೇಗೆ ರೂಪುಗೊಳ್ಳಲಿದೆ ಎನ್ನುವುದರ ಕುರಿತು ಈ ಕಾರ್ಯಕ್ರಮದ ಆಯೋಜಕರೊಂದಿಗೆ ಮಾತನಾಡಿಸೋಣ. ನಮ್ಮ ಜೊತೆ ಈಗ ಪುತ್ತೂರಿನ ಗಾಣಿಗ ಯಾನೆ ಸಫಲಿಗರ ಸಂಘದ ಅಧ್ಯಕ್ಷರಿದ್ದಾರೆ. ಬನ್ನಿ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮಗೆ ಪುತ್ತೂರಿನಲ್ಲಿ ಜಿಲ್ಲಾ ಮಟ್ಟದ ಗಾಣಿಗ ಸಂಗಮ ಕಾರ್ಯಕ್ರಮವನ್ನು ನಡೆಸಲು ಹೇಗೆ ಪ್ರೇರಣೆ ಸಿಕ್ಕಿತು? ಗಾಣಿಗ ಯಾನೆ ಸಫಲಿಗರ ಸಂಘ ಈಗ ಪುತ್ತೂರಿನಲ್ಲಿ ನೂತನವಾಗಿ ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದರೆ ನಾವೀಗ ಮುಂಚೆ ಈ ಗಾಣಿಗ ಯಾನೆ ಸಫಲಿಗರ ಸಂಘ ಪುತ್ತೂರಲ್ಲಿ ಇಲ್ಲ ಇತ್ತು. ಈಗ ನಾವು ಅದನ್ನು ಈಗ ಒಗ್ಗಟ್ಟಿನಲ್ಲಿ ತಗೊಂಡು ಹೋಗುವ ದೃಷ್ಟಿಯಿಂದ ಎಲ್ಲ ಸಮಾಜದವರು ಒಟ್ಟಾಗುವಂಥ ಈ ಸಮಾಜದಲ್ಲಿ ಈ ಗಾಣಿಗ ಯಾನೆ ಸಫಲಿಗರ ಸಂಘವನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೋಗುವ ದೃಷ್ಟಿಯಿಂದ ನಾವು ಈಗ ಗಾಣಿಗ ಸಂಗಮ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಪ್ರತಿ ಸಮಾಜದಲ್ಲಿ ಗಾಣಿಗ ಸಮಾಜ ಒಂದು ಇದೆ, ಹಲವು ಜಾತಿಯಲ್ಲಿ ಗಾಣಿಗ ಸಮಾಜವೂ ಒಂದು. ಆದ ಕಾರಣ ನಾವು ಈಗ ದೊಡ್ಡ ಮಟ್ಟದ ಸಮಾವೇಶ ಯಾಕೆ ಮಾಡೋದಂತ ಹೇಳಿದರೆ ಪ್ರತಿ ಜಿಲ್ಲೆಯಿಂದ, ಪ್ರತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಪ್ರತಿ ತಾಲೂಕಿನಿಂದ ಬಂದು ಇಲ್ಲಿ ಒಂದು ದೊಡ್ಡ ಮಟ್ಟದೊಂದು ಸಮಾವೇಶ ಮಾಡಬೇಕಂತೇಳಿ ನಮ್ಮ ಸಮಿತಿಯವರು ಮತ್ತು ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಅದರಂತೆ ಈಗ ಮಾರ್ಚ್ 1ನೇ ತಾರೀಕಿಗೆ ನಮಗೆ ಆದಿತ್ಯವಾರ ದಿವಸ ಬೆಳಿಗ್ಗೆಯಿಂದ 9 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೆ ಇಲ್ಲಿ ಕಾರ್ಯಕ್ರಮ ನಡೀತದೆ. ನಿರಂತರ ಕಾರ್ಯಕ್ರಮ ಇದೆ. 9 ಗಂಟೆಯಿಂದ ನಮ್ಮ ಪದಗ್ರಹಣ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಆ ನಂತರ 10 ಗಂಟೆಯಿಂದ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ನಡೀಲಿಕ್ಕಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರ ತಮ್ಮರಾದಂಥ ಪ್ರಹ್ಲಾದ್ ಮೋದಿಯವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಅವರ ಜೊತೆ ಅವರ ಒಂದಿಷ್ಟು ತಂಡದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕಂತೇಳಿ ನಮ್ಮೆಲ್ಲ ಉದ್ದೇಶ ಉಂಟು. ಅದೇ ರೀತಿಯಲ್ಲಿ ಎಲ್ಲ ತಯಾರಿ ಈಗಾಗಲೇ ನಡೆದಿದೆ. ಅದೇ ರೀತಿ ನಮ್ಮ ಕರ್ನಾಟಕದ KPCC ವಕ್ತಾರರಾದಂತಹ ನಮ್ಮ ಸುದರ್ಶನ್ ಅವರು, ಗಾಣಿಗ ಸಂಘದ ಅಧ್ಯಕ್ಷರಾದಂತಹ ರಾಜಶೇಖರ್ ಗಾಣಿಗ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕಿದ್ದಾರೆ. ವಿಜಯ್ ಕುಮಾರ್ ಅವರು ಕೂಡ ನಮ್ಮ ಒಂದು ಸಂಘದ ಪದಾಧಿಕಾರಿಗಳಾಗಿದ್ದಾರೆ. ಹಾಗೆಯೇ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಬರಲಿಕ್ಕಿದ್ದಾರೆ. ಆದ ನಂತರ ನಮ್ಮ ಇಲ್ಲಿ ಅನೇಕ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಒಂದು ಊಟೋಪಚಾರ ವ್ಯವಸ್ಥೆ ಇರಲಿ, ಮತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿ, ಅದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ರೀತಿಯಲ್ಲಿ ಕೊಂಡೋಗ್ಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಪ್ರಹ್ಲಾದ್ ಮೋದಿಯವರು ಈಗ ಮಂಗಳೂರಿನಿಂದ 9 ಗಂಟೆಗೆ ಪುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ತದನಂತರ ಕಾರ್ಯಕ್ರಮ ಮುಂದುವರಿತಾ ಇರ್ತದೆ. ಮತ್ತು ಮಧ್ಯಾಹ್ನ 2:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಾವು ಗಾಣಿಗ ಡ್ಯಾನ್ಸ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾಂಪಿಟೇಷನ್ ಮುಖಾಂತರ ಮುಂದುವರಿಯಲಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಲವು ಟೀಮ್ಸ್ ಇದರಲ್ಲಿ ಭಾಗವಹಿಸಲಿದೆ. ತದನಂತರ ಎಲ್ಲ ವ್ಯವಸ್ಥೆಯನ್ನು ಈಗ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡುವಂಥ ರೀತಿಯಲ್ಲಿ ನಾವು ಈಗ ಕೊಂಡೋಗ್ತಾ ಇದ್ದೇವೆ. ಹಾಗೆ ಎಲ್ಲ ಗಾಣಿಗ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ನನ್ನ ಕಳಕಳಿಯ ವಿನಂತಿ. ಇವಾಗ ನಮ್ಮ ಜೊತೆ ಗಾಣಿಗ ಯಾನೆ ಸಫಲಿಗರ ಸಂಘ ಪುತ್ತೂರು ಇದರ ಪ್ರಧಾನ ಕಾರ್ಯದರ್ಶಿಯಾದ ಜಯಂತ್ ಉರ್ಲಾಂಡಿ ಇವರು ಜೊತೆಗಿದ್ದಾರೆ. ಅವರೊಂದಿಗೆ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಕಾರ್ಯಕ್ರಮದ ಆಹ್ವಾನವನ್ನು ಯಾವ ರೀತಿಯಲ್ಲಿ ಮಾಡಲಾಗಿದೆ ಮತ್ತು ಯಾವ ರೀತಿಯಲ್ಲಿ ನೀಡಲಾಗಿದೆ? ನಾವು ಈ ಗಾಣಿಗ ಸಮಾಜ ಗಾಣಿಗ ಯಾನೆ ಸಫಲಿಗ ಸಂಘ ಈ ಒಂದು ಕಾರ್ಯಕ್ರಮ ನಾವು ಕಳೆದ ನವೆಂಬರ್ ತಿಂಗಳಲ್ಲಿ ನಾವೊಂದು ಪ್ರಾರಂಭ ಮಾಡಿದ್ದು. ಆನಂತರ ನಮಗೆ ಮೊದಲಾಗಿ ಸಿಕ್ಕಿದೇನೆಂದರೆ ನಮ್ಮ ಒಂದು ಸಹ ಸಂಸ್ಥೆಯಾದ ಉಪ್ಪಿನಂಗಡಿಯಲ್ಲಿರುವಂಥ ಸಂಸ್ಥೆ, ಅದರ ಒಂದು ನಮ್ಮ ಎಲ್ಲರ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯ ಒಂದು ಆಮಂತ್ರಣ ಪತ್ರಿಕೆ ನಮಗೆ ನೀಡಿದರು. ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡು ಪುತ್ತೂರು ಹಾಗೂ ನಮ್ಮ ಪರಿಸರದ ಬಂಟ್ವಾಳ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸುಮಾರು ಸಾಯಂಕಾಲ ಒಂದು 6:30 ಗಂಟೆಯಿಂದ
ರಾತ್ರಿ 10 ಗಂಟೆವರೆಗೆ ಪ್ರತಿಯೊಂದು ಮನೆಗೆ, ಯಾಕಂದರೆ ಆ ಮನೆಯ ಎಲ್ಲ ಸದಸ್ಯರು ನಮಗೆ ಸಿಗಬೇಕು. ಅವರಿಗೆ ನಮ್ಮ ಗಾಣಿಗ ಸಮಾಜ ಯಾವ ರೀತಿ ಇದೆ, ಆ ಸಂಘ ಉಂಟಾ ಇಲ್ಲೋ ಅಂತೇಳಿ ತುಂಬ ಜನರಿಗೆ ಗೊತ್ತಿಲ್ಲ. ಅಂಥದ್ದನ್ನು ನಾವು ತಿಳುವಳಿಕೆ ಮಾಡುವ ರೀತಿಯಲ್ಲಿ ನಾವು ಅವರನ್ನು ಭೇಟಿ ಆಗ್ತಿದ್ದೆವು. ಸುಮಾರು ಕಳೆದ ವಾರದವರೆಗೆ ಕೂಡ ನಾವು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಈ ನಮ್ಮ ಗಾಣಿಗ ಸಮಾಜದ ಬಗ್ಗೆ ನಾವು ಎಲ್ಲರಿಗೆ ಹೇಳ್ತಾ ಇದ್ದೆವು. ಆಮೇಲೆ ನಮಗೆ ಈ ಒಂದು ಗಾಣಿಗ ಸಂಗಮ ಮಾಡಬೇಕನ್ನುವಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಕೂಡ ಹಾಗೆ ನಾವು ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೂ ಕೇರಳ, ಮಂಜೇಶ್ವರ, ಪುತ್ತೂರಿನ ಎಲ್ಲ ಮನೆಗಳನ್ನು ಭೇಟಿ, ಇನ್ನೂ ಕೂಡ ಕೆಲವು ಮನೆ ಬಾಕಿ ಉಂಟು. ಆದರೆ ನಮಗೆ ಪ್ರತಿದಿನ ನಮ್ಮೊಟ್ಟಿಗೆ ಸುಮಾರು ಒಂದು 5-6 ಜನ ಸದಸ್ಯರು ನಾವು ಒಳ್ಳೆ ರೀತಿಯಲ್ಲಿ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ ನಾವು ಆಮಂತ್ರಣ ಪತ್ರಿಕೆ ನೀಡ್ತಿದ್ದೇವೆ. ಇನ್ನು ಈ ಕಾರ್ಯಕ್ರಮಕ್ಕೆ ಎಷ್ಟು ಮಂದಿ ಆಹ್ವಾನಿತರು ಬರುವ ನಿರೀಕ್ಷೆ ಇದೆ? ಎಷ್ಟು ಜನ ಬರ್ತಾರೆ ಅಂತ ಹೇಳಿಗಲ್ಲ, ಯಾಕಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ತಮ್ಮ ಬರ್ತಿದ್ದಾರೆ, ಹಾಗೆ ಬೇರೆ ಬೇರೆ ಗಣ್ಯಾತಿಗಳು ಬರ್ತಾ ಇದ್ದಾರೆ. ಆದ ಕಾರಣ ನಮ್ಮ ನಿರೀಕ್ಷೆ ಯಾವ ರೀತಿ ಇದೆ ಅಂತೇಳಿ ಗೊತ್ತಿಲ್ಲ. ಜನ ಜಾಸ್ತಿ ಆದರೂ ಕೂಡ ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆ, ಬೇಕಾದಂಥ ಟೀಮನ್ನು ನಾವು ರೆಡಿ ಮಾಡಿಟ್ಟಿದ್ದೇವೆ. ಯಾಕಂದರೆ ಯಾವುದೇ ಒಂದು ಅನ್ನ ಸಂತರ್ಪಣೆ ಇರ್ಬೋದು, ಯಾವುದಕ್ಕೂ ಕೂಡ ಯಾವುದೇ ಕುಂದುಕೊರತೆ ಆಗದಂತೆ ನಾವು ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತಿದ್ದೇವೆ. ಗಾಣಿಗ ಯಾನೆ ಸಫಲಿಗರ ಸಂಘ ಪುತ್ತೂರು ಇದರ ಗೌರವ ಸಲಹೆಗಾರರಾದ ಮೋಹನ ನಗರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ. ಪುತ್ತೂರಿನಲ್ಲಿ ಗಾಣಿಗ ಸಂಘ ಬೆಳೆದು ಬಂದ ಹಾದಿ ಹೇಗಿದೆ ಮತ್ತು ಅದರ ಹಿನ್ನೆಲೆ ಏನು? ಪುತ್ತೂರಿನಲ್ಲಿ ಬೆಳೆದು ಬಂದ ಹಾದಿ ಅಂತ ಹೇಳಿದರೆ ಸಾಧಾರಣವಾಗಿ 51 ವರ್ಷ ಸಾಧಾರಣ ನಡೀತಾ ಉಂಟು ಈಗ. ಅದರಲ್ಲಿ ಶುರುವಿಗೆ ಪ್ರಾರಂಭ ಆದ್ದು ಮಂಗಳೂರು ಹತ್ತಾವರದಲ್ಲಿ. ಅದಕ್ಕೆ ಸಾಧಾರಣ 150 ವರ್ಷಗಳ ಹಿನ್ನೆಲೆ ಇದೆ. ಅದ ನಂತರ ಪುತ್ತೂರು ತಾಲೂಕು ಮಟ್ಟದಲ್ಲಿ ಅಂದರೆ ಉಪ್ಪಿನಂಗಡಿ ದೂಜಮೂಲೆಯಲ್ಲಿ ಪ್ರಾರಂಭ ಆಗಿದೆ. ಇದು ಒಂದು ಸಾಧಾರಣ 51 ವರ್ಷ ಆಗಿದೆ. ಈಗ ಪುತ್ತೂರಿನಲ್ಲಿ ಗಾಣಿಗ ಸಂಗಮ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮಗೆ ತುಂಬ ಖುಷಿ ಇದೆ ಅಂತ ಹೇಳಿದರೆ, ಸಾಧಾರಣ ಒಂದು ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆ, ಈ 3 ಜಿಲ್ಲೆಯನ್ನು ಸೇರಿಕೊಂಡು ನಾವೊಂದು ಗಾಣಿಗ ಸಂಗಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದರಲ್ಲಿ ನಾನು ಜನಗಳಿಗೆ ತಿಳಿಸುವ ಏನಂತ ಹೇಳಿದರೆ, ಎಲ್ಲರೂ ನಮ್ಮ ಜಾತಿ ಬಾಂಧವರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಚಂದದಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ನನ್ನ ಒಂದು ಅಭಿಲಾಷೆ. ಸಂಗಮ ಗಾಣಿಗ ಸಂಗಮ ನಮ್ಮಯ ಹೆಮ್ಮೆಯ ಸಂಭ್ರಮ. ಪುತ್ತೂರ ಮಣ್ಣಲ್ಲಿ ಒಗ್ಗಟ್ಟಿನ ಸಂಗಮ, ಹತ್ತೂರ ಬಾಂಧವರು ಒಂದಾಗುವ ಸಂಭ್ರಮ. ನೋಡಿದ್ರಲ್ವಾ ವೀಕ್ಷಕರೇ, ಇದು ಕೇವಲ ಒಂದು ಸಮಾವೇಶವಲ್ಲ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಬಿಂಬಿಸುವ ಹಬ್ಬ. ಗಾಣಿಗ ಸಮುದಾಯದ ಶಕ್ತಿಯನ್ನ ಇಡೀ ಜಿಲ್ಲೆಗೆ ಪರಿಚಯಿಸುವ ಗಾಣಿಗ ಸಂಗಮ. ಈ ಕಾರ್ಯಕ್ರಮದ ಸಿದ್ಧತೆಗಳ ಬಗ್ಗೆ ತಿಳಿಸಿದ ಆಯೋಜಕರಿಗೆ ವಂದನೆಗಳನ್ನು ತಿಳಿಸುತ್ತಾ ಕ್ಯಾಮರಾಮ್ಯಾನ್ ಕಾರ್ತಿಕ್ ಜೊತೆ ಸಹನಾ ಕೋಲ್ಪೆ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.